ಈ ನಡುವೆ ಬಂಟ್ವಾಳದ MLA ರಾಜೇಶ್ ನಾಯ್ಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ಎಸ್ ಸರ್, ಇವಾಗ ಈ 400 KV ಲೈನ್ ಏನೋ ಬಂಟ್ವಾಳದ ಬಹುಭಾಗದಲ್ಲಿ ಅದು ಹೋಗ್ತಾ ಉಂಟು, 17 ಗ್ರಾಮದಲ್ಲಿ ಸ್ಥಳೀಯ ಜನರದು ರೈತರದು ಒಂದು ಆಕ್ಷೇಪ ಅಥವಾ ಒಂದು ಆಕ್ರೋಶ. ಎಸ್, ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ, ಅಥವಾ ಏನು ಪರಿಹಾರ ಕೊಡ್ತಾರಾ ಅಥವಾ ಏನು ಗೊತ್ತಾಗ್ತಾ ಇಲ್ಲ, ಅಥವಾ ಎಷ್ಟು ನಮ್ಮ ಜಮೀನನ್ನು ಸ್ವಾಧೀನ ಮಾಡಿಕೊಳ್ತಾರೆ ಅನ್ನೋ ಬಗ್ಗೆ. ಎಸ್, ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಇಂಥ ಸಂದರ್ಭದಲ್ಲಿ? ನಾನು ಈಗಾಗಲೇ DC ಆಫೀಸಲ್ಲಿ ಅದರ ಬಗ್ಗೆ ಸ್ಪಷ್ಟವಾಗಿ DC ಅವರಿಗೂ ಹೇಳಿದ್ದೇನೆ. ಕಂಪನಿ ಇದ್ರು ಯಾವುದೇ ಕಾರಣಕ್ಕೂ ನಾವು ರೈತರ ಜಾಗನ ಯಾರಿಗೂ ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಏನ್ ಕಾಂಪನ್ಸೇಷನ್ ಕೊಡ್ತಾರೆ ಏನು ಅಂತ ಹೇಳಿದ್ರೆ, ಮೊನ್ನೆ ನಾನು ಫುಲ್ ಲೀಸ್ಟ್ ತರಿಸಿ ಇಟ್ಟಿದ್ದೇನೆ. ಲೀಸ್ಟ್ ತರಿಸಿಟ್ಟು ಅವರಿಗೆ ಕಾಂಪನ್ಸೇಷನ್ ಸುಮಾರು 20 ಮೀಟರ್ ಆ ಕಡೆ 20 ಮೀಟರ್ ಈ ಕಡೆ ಅಂತ ಹೇಳಿದ್ದಾರೆ. ಸುಮಾರು ಅಷ್ಟೊಂದು ದೊಡ್ಡ ಜಾಗನ ರೈತರು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ಏನ್ ಕಾಂಪನ್ಸೇಷನ್ ಕೊಡ್ತಾರೆ ಕಂಪನಿ ಕಡೆಯಿಂದ ಏನು ಅಂತ ಮಾಡಿ ರೈತರ ಹತ್ರ ಕೂದು ರೈತರು ಸಮಾಧಾನ ಆದ್ರೆ ಮಾತ್ರ, ಇಲ್ಲದ್ರೆ ಸಾಧ್ಯನೆಲ್ಲ ಬಿಟ್ಟು ಕೊಡ್ಲಿಕ್ಕೆ ಅಂತ ನಾನು ಸ್ಪಷ್ಟವಾಗಿ DC ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ. ಓಕೆ ಓಕೆ, ಅಂದ್ರೆ ನೀವು ಹೇಳುವಂತದ್ದು ಎಸ್, ರೈತರ ಜೊತೆಗೆ ಮುಖಾಮುಖಿಯಾಗಿ ರೈತರಿಂದ ಒಂದು ಅನುಮತಿ ಅಥವಾ ಒಪ್ಪಿದರೆ ರೈತರ ಅನುಮತಿ ಕೊಡಬೇಕು. ರೈತರಿಗೆ ಸಿಕ್ಕುವಂತ ಕಾಂಪನ್ಸೇಷನ್, ಡೆವಲಪ್ಮೆಂಟ್ ಗೆ ನಾನು ವಿರೋಧ ಅಂತ ಹೇಳಿದ್ರೆ ರೈತರಿಗೆ ಸಿಕ್ಕುವ ಕಾಂಪನ್ಸೇಷನ್ ಒಳ್ಳೇದಾಗಿರ್ಬೇಕು. ಸೊ ರೈತರಿಗೆ ಯಾಕೆಂದ್ರೆ ಯಾವುದೇ ಒಂದು ಹೈವೇ ಮತ್ತೊಂದು ಮಾಡುವಾಗ ಯಾವ ತರ ಕಾಂಪನ್ಸೇಷನ್ ಕೊಡ್ತಾರೆ ಅದೇ ತರ ಕಾಂಪನ್ಸೇಷನ್ ಕೊಡ್ಬೇಕು. ಇಲ್ಲ ಅಂತ ಆದ್ರೆ ರೈತರಿಗೆ ಪಾಪ ಏನ್ ಮಾಡ್ತಾರೆ, ಅವರಿಗೆ ಬೇರೆ ಜಾಗ ಆದ್ರೂ ತಗೊಳ್ಳಿಕ್ಕೆ ದುಡ್ಡು ಸಿಗ್ಬೇಕಲ್ಲ. ಖಂಡಿತ. ಈಗ ಸರ್ ಈಗ ಏನಾದ್ರೂ ಈಗ ಒಂದು ವೇಳೆ ರೈತರ ಜೊತೆಗೆ ಅಥವಾ ನಿಮ್ಮ ಕ್ಷೇತ್ರದ ರೈತರ ಜೊತೆಗೆ ಅಥವಾ ಸ್ಥಳೀಯ ಈ ರೀತಿಯ ಭೂಮಿ ಕಳ್ಕೊಳ್ಳುವವರ ಜೊತೆಗೆ ಒಂದು ಮಾತುಕತೆ ಅಥವಾ ಒಂದು ಸಭೆ ಸಮಾವೇಶ ಸದ್ಯದಲ್ಲಿ ಏನಾದ್ರೂ ಪ್ಲಾನ್ ಅಲ್ಲ? ಈಗ ಆಲ್ರೆಡಿ ಕೆಲವೊಂದು ರೈತರು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನು ರೈತರಿಗೆ ಅವರಿಂದ ಪ್ರಪೋಸಲ್ ಬರ್ಲಿ ಕಂಪನಿಯಿಂದ ಯಾವ ತರ ಕೊಡ್ತಾರೆ ಅಂತ, ಅದರ ಮೇಲೆ ರೈತರೊಟ್ಟಿಗೆ ನಾವು ಕೂತು ಮಾಡಬಹುದು. ಇಲ್ಲದ ಈಗ ಏನಿಲ್ಲ, ಏಕಾಏಕಿ ಹಾಕ್ತಾರೆ ಅಂದ್ರೆ ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಉಂಟು ನಾವು? ಈಗ ರೈತರದ್ದು ಕೂಡ ಅದೇ ಪ್ರಶ್ನೆ, ಏಕಾಏಕಿ ಬಂದು ನಮ್ಮ ಜಮೀನಲ್ಲಿ ಬಿಡುದೇ ಇಲ್ಲ ನಾವು. ನಾನು DC ಅವರ ಇದ್ರಲ್ಲಿ ಹೇಳಿದ್ದೇನೆ, ಯಾವ ಕಾರಣಕ್ಕೆ ಅದನ್ನು ಬಿಟ್ಟುಕೊಡೋ ರೈತರನ್ನು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ ನಂದು. ನಾನು ಒಬ್ಬ ರೈತನೇ, ನನಗೂ ಅದರ ಕಷ್ಟ ಗೊತ್ತುಂಟು. ನೀವು ಪ್ರಗತಿಪರ ರೈತರಂತ ಇಡೀ ರಾಜ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲ, ಬಟ್ ರೈತ ನಾನು. ಆದ್ರೆ ಅದನ್ನು ಬಿಟ್ಟುಕೊಡೋ ಒಬ್ಬ ಶಾಸಕ ಜವಾಬ್ದಾರಿ ಕೂಡ ಉಂಟು ನನಗೆ, ನನ್ನ ಕ್ಷೇತ್ರದ್ದು. ಹೌದು, ಈಗ ಕ್ಷೇತ್ರಕ್ಕೆ ಈಗ ಬಂದು ಸಮೀಕ್ಷೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಅದೇ ಅವರು ಎಲ್ಲೆಲ್ಲೆಲ್ಲ ಹೋಗ್ತಾರೆ ಅಂತ ಮಾಡ್ತಾ ಇವ. ನಮ್ಗೆ ಕರೆಕ್ಟ್ ಕೊಟ್ಟ ಮೇಲೆ ಮಾಡುದು, ಲೈನ್ ಎಳಿಲಿಕ್ಕೆ ನಾವಂತೂ ಬಿಡುದಿಲ್ಲ ರೈತರಿಗೆ ದುಡ್ಡು ಸಿಕ್ಕದೆ. ಎಸ್ ಸರ್, ಖಂಡಿತ ನಿಮ್ಮ ಯಾವುದೇ ಕಾರಣಕ್ಕೂ ನಾನು ಬಿಡುದಿಲ್ಲ ನಾನಿದ್ರೆ. ಖಂಡಿತ ನಿಮ್ಮ ಈ ಭರವಸೆಯ ಮಾತುಗಳಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.